ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯನ್ನು ತಡೆಗಟ್ಟಲು ವಿಫಲವಾದ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಎಐಸಿಸಿಟಿಯು ಜಿಂದಾಬಾದ್. ಆಟೋ ಚಾಲಕರ ಹೋರಾಟಕ್ಕೆ ಜಯವಾಗಲಿ. ಆಟೋ ಚಾಲಕರ ಹೋರಾಟಕ್ಕೆ ಜಯವಾಗಲಿ. ನಮ್ಮ ಮೂಲ ಉದ್ದೇಶ ಇರುವುದು ಇವತ್ತಿನ ಗ್ಯಾಸ್ ದರ ಮೊದಲೆಲ್ಲ ತಿಂಗಳಿಗೆ ಒಂದು ಸತಿ ಗ್ಯಾಸ್ ಬೆಲೆ ಏರಿಕೆ. LPG CNG ಯಾವುದಕ್ಕೂ ಕೊರತೆ ಇಲ್ಲ. MRPL ನಲ್ಲಿ ಉತ್ಪಾದನೆ ಏನು ವ್ಯತ್ಯಾಸ ಆಗಿಲ್ಲ, ಬೇಕಾದಷ್ಟು ಇದೆ ಅನ್ನುವಂತಹದ್ದನ್ನು ಒಂದು ಕಡೆ ಹೇಳ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಹೋಟೆಲ್ನಲ್ಲಿ ಹೋದರೆ ದೋಸೆ ಇಲ್ಲ, ಮಸಾಲೆ ದೋಸೆ ಇಲ್ಲ, ಮತ್ತೊಂದಿಲ್ಲ, ಇನ್ನೊಂದಿಲ್ಲ, ಹಲವಾರು ತಿಂಡಿಗಳಿಲ್ಲ, ಬರೇ ಪಲಾವು, ಇಡ್ಲಿ ಇತ್ಯಾದಿ ಮಾತ್ರ ಸಿಗ್ತದೆ. ಕೆಲವು ಹೋಟೆಲ್ಗಳಲ್ಲಿ ಸಾಯಂಕಾಲ 6 ಗಂಟೆ ಆದರೆ ಆಮೇಲೆ ಯಾವುದೂ ಇಲ್ಲ, ಬಾಗಿಲು ಹಾಕಿಬಿಟ್ಟಿದ್ದಾರೆ. ಕೆಲವು ಹೋಟೆಲ್ಗಳ ಆದಿತ್ಯವಾರ ಇಲ್ಲವೇ ಇಲ್ಲ. ಈ ರೀತಿಯ ಬೆಳವಣಿಗೆ, ಗ್ಯಾಸಿನ ಅಭಾವ. ಇನ್ನೊಂದು ಕಡೆಯಿಂದ ಭಾರತದಲ್ಲಿ 40 ದಿವಸಗಳಿಗೆ ಬೇಕಾದಷ್ಟು LPG CNG ಪೆಟ್ರೋಲು ಡೀಸೆಲ್ ಸ್ಟಾಕ್ ಇದೆ ಅಂತ ಹೇಳಿದರು. ಯುದ್ಧ ಶುರುವಾಗಿ 14 ದಿವಸ ಆಗಬೇಕಾದ್ರೆ 3ನೇ ದಿವಸ ನನಗೆ ನನ್ನ ಮನೆಗೆ ನಾನು LPG ಸಿಲಿಂಡರ್ ತೆಕ್ಕೊಳ್ಳುವಾಗಲೇ 60 ರೂಪಾಯಿ ರೇಟ್ ಜಾಸ್ತಿ ಅಂತ ದರ ಹೆಚ್ಚಿಸಿ ಮನೆಗೆ ಸಪ್ಲೈ ಮಾಡುವಂಥ LPG ಸಿಲಿಂಡರ್ಗೆ 60 ರೂಪಾಯಿ ದರ ಹೆಚ್ಚಿಗೆ ಮಾಡಿದ್ದಾರೆ. ಒಂದು ಕಡೆಯಿಂದ ಯಾವುದೇ ಕೊರತೆ ಇಲ್ಲ, ಮೊದಲಿನ ಹಾಗೆ ಕೊಡ್ತೇವೆ, ದರ ಏರಿಕೆ ಇಲ್ಲ. 40 ದಿವಸದವರೆಗಿನ ಅವಶ್ಯಕತೆಗೆ ಬೇಕಾದಂಥ LPG CNG ಪೆಟ್ರೋಲು ಡೀಸೆಲ್ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸುವುದಕ್ಕೆ ಬದ್ಧವಾಗಿದೆ ಅಂತ ಹೇಳೋದ್ರ ಜೊತೆಗೆ ಇನ್ನೊಂದು ಕಡೆಯಿಂದ ಅಘೋಷಿತವಾಗಿ ನಮ್ಮ ಹತ್ರ ಸುಲಿಗೆ ಮಾಡುವಂತಹದ್ದು ಹೆಚ್ಚಾಗಿದೆ. ಮತ್ತೊಂದು ಕಡೆಯಿಂದ ಭಾರತಕ್ಕೆ ಬರುವಂಥ ಹಡಗುಗಳು ಎಲ್ಲ ಜಲಸಂಧಿಯಲ್ಲಿ ಬ್ಲಾಕ್ ಆಗಿಲ್ಲ, ಇರಾನ್ ಬಿಡ್ತಾ ಇದೆ, ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಯುದ್ಧ ಕಾಲದಲ್ಲಿ ಬಾಯಿಗೆ ಬಂದಾಗೆ ಸುಳ್ಳು ಹೇಳೋದು, ಈ ಟ್ರೋಲ್ ಮಾಡುವಂತಹದ್ದು ನ್ಯೂಸ್ ಕೇಳ್ಕೊಡುವವರ ಒಂದು ಚಾಳಿಯಾಗಿದೆ. ಈ ರೀತಿಯಲ್ಲಿ ಕೃತಕ ಅಭಾವಗಳನ್ನು ಸೃಷ್ಟಿಸಿ ಇವತ್ತು ಪೆಟ್ರೋಲ್ ಪಂಪ್, ಇದು CNG LPG ಗ್ಯಾಸ್ಗಳ ಪಂಪ್ಗಳಲ್ಲಿ ಹೋದರೆ LPGಯ ದರ ಒಂದು ಕಡೆ 6 ರೂಪಾಯಿ, ಒಂದು ಕಡೆ 8 ರೂಪಾಯಿ, ಒಂದು ಕಡೆ 10 ರೂಪಾಯಿ, ಈ ರೀತಿ ಸರ್ಕಾರವೇ ಸರಬರಾಜು ಮಾಡುವ ಬೇರೆ ಬೇರೆ ಕಂಪನಿಗಳ ಅಧೀನದಲ್ಲಿ ಒಂದೇ ದರದಲ್ಲಿ ಮಾರಾಟ ಮಾಡಬೇಕಾದಂಥ LPGಯ ದರ ವಿವಿಧ ರೀತಿಯಲ್ಲಿ ಬೆಲೆ ಏರಿಕೆ ಮಾಡಿ ಕೊಡ್ತಾ ಇರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ LPGಗೆ CNGಗೆ ಕೊರತೆ ಇಲ್ಲ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ ಇರುವ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಯಾಕೆ ಬರುವುದಿಲ್ಲ? ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಸರ್ಕಾರ ಇರುವಂತಹದ್ದು ವ್ಯಾಪಾರಸ್ಥರಿಗೆ, LPG CNG ಮಾರಾಟ ಮಾಡುವ ಪಂಪಿನವರಿಗೆ ಅಥವಾ ಪೆಟ್ರೋಲಿಯಂ ಕಂಪನಿಯವರಿಗೆ ಸಿಕ್ಕಾಪಟ್ಟೆ ಬಾಯಿಗೆ ಬಂದಾಗೆ ಸುಲಿಗೆ ಮಾಡುವುದಕ್ಕೆ ಅವಕಾಶ ಕೊಡಲಿಕ್ಕ, ಅಥವಾ ಜನಸಾಮಾನ್ಯರ ನಾಗರಿಕರ ಸೌಲಭ್ಯಗಳನ್ನು, ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದಕ್ಕ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವುದಕ್ಕ ಇದನ್ನು ಕೇಳುವ ಜವಾಬ್ದಾರಿ ಇಲ್ವಾ? ಇದನ್ನು ನಾವು ಪ್ರಶ್ನಿಸಬೇಕಾಗಿದೆ. ಇನ್ನು ಇದು ಇಡೀ ಸಮಾಜಕ್ಕೆ ತಟ್ಟಿದ ರೋಗವಾಗಿ ಬಂದಿದೆ. ಯುದ್ಧ ಯಾರಿಗೋ, ಇಲ್ಲಿ ಉಪದ್ರ ಯಾರಿಗೋ, ಇಡೀ ಜಗತ್ತಿಗೆ ಈ ಉಪದ್ರ ಬರ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಆಟೋ ರಿಕ್ಷಾ ಚಾಲಕರ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಒಂದು ಕಡೆಯಿಂದ ಮಂಗಳೂರು ನಗರದ ಜನಸಂಖ್ಯೆಗೆ ಅನುಗುಣವಾಗಿ ಇರಬೇಕಾದ ಆಟೋ ರಿಕ್ಷಾಗಳ ಸಂಖ್ಯೆಗಿಂತ 2 ಪಟ್ಟು ಬ್ಯಾಟ್ರಿ ರಿಕ್ಷಾಗಳು ಬಂದಾದ ಹೊತ್ತಿನಿಂದ ಇವತ್ತು ಇಲ್ಲಿ ರಿಕ್ಷಾಗಳು ಸಂಚರಿಸ್ತಾ ಇವೆ. ಇನ್ನೊಂದು ಕಡೆಯಿಂದ ಕಳೆದ ಆಗಸ್ಟ್ ತಿಂಗಳಲ್ಲಿ ಸಾರಿಗೆ ಪ್ರಾಧಿಕಾರದ ಸಭೆ ಕರೆದು ಜಿಲ್ಲಾಧಿಕಾರಿಯವರು ಎಲ್ಲರೂ ಕೂಡ ಹಲವಾರು ಷರತ್ತುಗಳನ್ನು ವಿಧಿಸಿ, ಆ ಷರತ್ತುಗಳಂತೆ ಇದ್ದವರು ಮಾತ್ರ ಮಂಗಳೂರು ನಗರದಲ್ಲಿ, ಇತರರು ಗ್ರಾಮಾಂತರ ಪ್ರದೇಶದಲ್ಲಿ ವಲಯ 1 ಮತ್ತು ವಲಯ 2ರ ಏನು ಚಿಹ್ನೆ ಇದೆಯಾ ಅದನ್ನು ಸಾರಿಗೆ ಇಲಾಖೆಯಿಂದ ಹಾಕಿಸಿಕೊಂಡು ಆ ಪ್ರಕಾರ ನಡೆಸಬೇಕು ಅಂತ ಆದೇಶ ಮಾಡಿ ಆಗಸ್ಟ್ ತಿಂಗಳಲ್ಲಿ ಆದೇಶ ಆಗಿದೆ.
ಮೀಟಿಂಗ್ ಆಗಿದೆ. ಮುಂದಿನ 10-15 ದಿವಸಗಳಲ್ಲಿ ಆದೇಶ ಆಗಿದೆ. ಈ ಆದೇಶ ಆಗಿ ಈಗ 3 ತಿಂಗಳು ಕಳೆದರೂ ಕೂಡ ಆದೇಶವನ್ನು ಜಾರಿ ಮಾಡುವ ಯೋಗ್ಯತೆ ಇವತ್ತಿನ ಇಲ್ಲಿಯ ಜಿಲ್ಲಾಡಳಿತಕ್ಕೆ ಇಲ್ಲ, ಸಾರಿಗೆ ಪ್ರಾಧಿಕಾರಕ್ಕೆ ಇಲ್ಲ. ಆದ್ರಿಂದ ಆಟೋ ರಿಕ್ಷಾ ಚಾಲಕರ ಬದುಕನ್ನು ಮೂರಾಬಟ್ಟೆ ಮಾಡಿ ಒಂದು ಮಾತ್ರ ಸಮಾಧಾನಕರ ಸಂಗತಿ ಏನಂತ ಹೇಳಿದ್ರೆ, ಪೊಲೀಸರು ದಬ್ಬಾಳಿಕೆ ಮಾಡೋದಿಲ್ಲ ರಿಕ್ಷಾದವರ ಮೇಲೆ. ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ದಬ್ಬಾಳಿಕೆ ರಿಕ್ಷಾದವರ ಮೇಲೆ ಇಲ್ಲ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಸಮಾಧಾನಕರ ಸಂಗತಿ. ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತೇನೆ. ಇನ್ನು ಗ್ರಾಮಾಂತರ ರಿಕ್ಷಾಗಳು ಕೆಲವು ನಗರದ ವಲಯ 1ರ ಚಿಹ್ನೆಯನ್ನು ಹಾಕಿ ಬೇಕಾಬಟ್ಟಿ ಅವರಿಗೆ ಬೇಕಾದಾಗೆ ಹಾಕುವುದು, ಬೇಕಾದಾಗೆ ತೆಗೆಯುವುದು, ಸಾರಿಗೆ ಇದಕ್ಕೆ ಇಲ್ಲಿ ಅವರ ಗಾಡಿಯ ಇನ್ಸ್ಪೆಕ್ಷನ್ ಮತ್ತೊಂದಕ್ಕೆ ಇನ್ನೊಂದಕ್ಕೆ ಬರುವಾಗ ಅದನ್ನೆಲ್ಲ ಅವರಿಗೆ ಬೇಕಾದ ಹಾಗೆ ಬದಲಾಯಿಸಿಕೊಳ್ಳುವುದು, ಈ ರೀತಿ ಮಾಡುವಂತ ಕೆಲಸಗಳು ಅವ್ಯಾಹತವಾಗಿ ನಡೆದ್ರು. ಯಾವ ರೀತಿ ಪೊಲೀಸರ ಹೆರಾಸ್ಮೆಂಟ್ ರಿಕ್ಷಾ ಚಾಲಕರಿಗೆ ಇಲ್ವೋ ಅದೇ ರೀತಿ ಇದನ್ನು ತನಿಖೆ ಮಾಡುವ ಜವಾಬ್ದಾರಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.